ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಸಂಸ್ಥೆದ ಅಧ್ಯಕ್ಷರಾದಿತ್ತಿನ ಪೊರ್ತುಡು ಸಂತೋಷ್ ಕುಮಾರ್ ಐ ಬೋಳ್ಯಾರ್ ತನ್ನ ಕ್ಷೇತ್ರ ಉಳ್ಳಾಲ ಬಂಟ್ವಾಳ ವ್ಯಾಪ್ತಿದ ಶಾಲೆಲೆಗ್ ಸಿಎಸ್ಆರ್ ಫಂಡರ್ದು ಅನುದಾನ ಒದಗಾದಿತ್ತೇರು. ಈ ಅನುದಾನಲಿಡ್ ಆಯನ ಬೇಲದ ವೀಕ್ಷಣೆನು ಉದಿಪನನು ಶುಕ್ರವಾರ ನಡಪಾಯಿರು. ಬೋಳ್ಯಾರ್ ಅಮ್ಮೆಂಬಳ ಜಾರದಗುಡ್ಡೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೂ ಶುಕ್ರವಾರ ಕಾಂಡೆ ಸುರುಕು ಭೇಟಿ ಕೊರ್ದು ತಂಗ್ಲ ಸಂಸ್ಥೆದ ಅನುದಾನಡು ಒದಗಾದಿತ್ತಿನ ಕಂಪ್ಯೂಟರ್ ಪ್ರಾಜೆಕ್ಟರ್ ಬೊಕ್ಕ ಪ್ರಿಂಟರ್ಲೇನು ಉದಿಪನ ಮಲ್ತೇರು. ಈ ಪೊರ್ತು ಶಾಲಾ ಶಿಕ್ಷಕ ಬಳಗ ಬೊಕ್ಕ ಶಾಲಾಭಿವೃದ್ಧಿ ಸಮಿತಿದಕ್ಲು ಸಂತೋಷ್ ಕುಮಾರ್ ರೈ ಬೋಳ್ಯಾರ್ರೆಗ್ ಮಾನಾದಿಗೆ ಮಲ್ತೇರು. ತಂಕ್ಲೆ ಶಾಲೆಗೆ ಅನುದಾನದ ಕೊಡುಗೆಗಾದ ಮುಖ್ಯ ಶಿಕ್ಷಕಿ ವೃಂದಾವತಿ ಅಭಿನಂದನದ ಪಾತ್ರ ಪಂಡೇರು. ಆವಾಗ ಈ ಕಂಪ್ಯೂಟರ್ ಇಲ್ಲದೆ ನಮ್ಗೆ ಇದು ಪ್ರೊಜೆಕ್ಟರ್ ಅನ್ನು ಉಪಯೋಗಿಸಿಕೊಂಡೇ ಪಾಠ ಮಾಡ್ಲಿಕ್ಕಿದೆ ಸರ್. ಆವಾಗ ತುಂಬಾ ಉಪಯೋಗ ನಮ್ಗೆ. ಮತ್ತು ನಮ್ಗೆ ಇಲ್ಲಿ ಪ್ರಿಂಟರ್ ತುಂಬಾ ಅಗತ್ಯ ಇತ್ತು. ಯಾಕಂತ ಹೇಳಿದ್ರೆ ಕೆಲವೊಮ್ಮೆ ಕೂಡಲೇ ನಮ್ಗೆ ಕಳಿಸ್ಬೇಕಂತ ಬರ್ತದೆ. ಆಗ ನಾವು ಇಲ್ಲಿಂದ ಬೋಳಿಯಾರಿಗೆ ಹೋಗ್ಬೇಕು ಸರ್. 50 ರೂಪಾಯಿ ರಿಕ್ಷಾಕ್ಕೆ, 50 ರೂಪಾಯಿ ಬರ್ಲಿಕ್ಕೆ 100 ರೂಪಾಯಿ ಆಗ್ತದೆ. ಮತ್ತೆ ಅಲ್ಲಿ ಪ್ರಿಂಟರಿಗೆ ಪುನಃ ಕೊಡ್ಬೇಕು. ಅದು ತುಂಬಾ ಕಷ್ಟ ಆಗ್ತಿತ್ತು. ಕೊಟ್ಟದ್ದು ತುಂಬಾ ನಮ್ಗೆ ಅನುಕೂಲ ಆಯ್ತು. ಇನ್ನು ಕೂಡ ನೀವು ನಮ್ಮ ಶಾಲೆಗೆ ಕೊಡ್ಬೇಕು. ನಮ್ಮ ಬಡ ಮಕ್ಕಳು ಪಾಪ ನೆಲದಲ್ಲಿ ಕೂತ್ಕೊಳ್ತಾರೆ. ಒಂದರಿಂದ ನಮ್ಗೆ ಫರ್ನಿಚರ್ ತುಂಬಾ ಅಗತ್ಯ ಇದೆ ಸರ್. ಇಲ್ಲಿ ನಿಮ್ಮ ಸಂಸ್ಥೆಯಿಂದ ಆದಷ್ಟು ನಮ್ಗೆ ನಮ್ಮ ಶಾಲೆಗೆ ಒಂದು ಕೊಟ್ಟು ಸಹಕರಿಸಬೇಕಂತ ಕೇಳ್ಕೊಡ್ತೀನಿ. ತಂಗ್ಲ ಸಂಸ್ಥೆದ ಅನುದಾನ ಶಾಲೆಡು ಎಡ್ಡ ರೀತಿರು ಬಳಕೆ ಆತಂಡು. ಈ ಮಾನಾದಿಗೆ ಇಂದು ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಸಂಸ್ಥೆಗೂ ಬೊಕ್ಕ ಕರ್ನಾಟಕದ ಘನ ಸರ್ಕಾರಗ ಸಂದೊಡಾಯಿನ ಗೌರವ ಪಂಡದ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ತೆರಿಪಾಯರು. ಅವರಿಗೆ ಸಮರ್ಪಿಸ್ತಾ ಇದ್ದೇನೆ. ನೀವು ನನ್ನ ಮೇಲೆ ತೋರಿಸಿದ ಪ್ರೀತಿಯವರು ನಿಜವಾಗಿಯೂ ನನಗೆ ಗೌರವ ಮಾಡಬೇಕು, ಸನ್ಮಾನ ಮಾಡಬೇಕೆಂಬ ಆಶೆಯಿಂದ ಬಂದವನು ಅಲ್ಲ. ನಾವು CSR ಫಂಡ್ ಅಂದರೆ ಅದು ಒಂದು ಬೆವರಿನ ಹಣ. ಅದನ್ನು 51 ಶಾಲೆಗೆ ಕೊಟ್ಟಿದ್ದೇವೆ. 1-2 ಶಾಲೆ 51 ಶಾಲೆ ಕೊಟ್ಟಿದ್ದೇವೆ. ಅದೇ ರೀತಿ ಬೇರೆ ಬೇರೆ ಸಂಘ ಸಂಸ್ಥೆ, ಶಿಶು ಮಂದಿರ ಮತ್ತು ನಮ್ಮ ಮುಡಿಪಿನಲ್ಲಿರುವ ಜನಶಿಕ್ಷಣ ಟ್ರಸ್ಟ್, ಆ ಜನಶಿಕ್ಷಣ ಟ್ರಸ್ಟಲ್ಲಿ 10-20 ಜನರಿಗೆ ನಮ್ಮ ಹೊಲಿಗೆ ಯಂತ್ರವನ್ನು ಕೂಡ ಕೊಟ್ಟಿದ್ದೇವೆ. ಅಷ್ಟು ಕೆಲವೊಂದು ಕಡೆ ಒಂದು 10-50 ಕಡೆ ನಮ್ಮ ಸೋಲಾರ್ ದೀಪವನ್ನು ಮಾಡಿದ್ದೇವೆ. ನಮ್ಮ ಕಂಪನಿಗೆ ಯಾವಾಗ ನನ್ನ ಚಾರ್ಮನ್ ಮಾಡಿದರೆ 106 ಮಂದಿ ಇಂಜಿನಿಯರ್ ಮತ್ತು ಡಿಪ್ಲೊಮಾ ಇಂಜಿನಿಯರ್ ನಮ್ಮ ಊರಲ್ಲಿ ದಕ್ಷಿಣ ಕನ್ನಡದ 106 ಇಂಜಿನಿಯರ್ಸ್ ಮತ್ತು ಡಿಪ್ಲೊಮಾ ಇಂಜಿನಿಯರ್ ಆ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮವರು. ನನಗೆ ಅದೇ ಖುಷಿ. ನಿಮ್ಮ ಪ್ರೀತಿಯನ್ನು ನೋಡಿದಾಗ ನನಗೆ ಅತ್ಯಂತ ಖುಷಿಯಾಯಿತು. ನಾನೊಂದು ಸಾರಿ ಭಾಸ್ಕರನ ನಂದೀಪನ್ನ ಬಾಕಿ ಹತ್ರ ಹೇಳಿದೆ, ಏನಾದರೂ ನಮ್ಮ ಶಾಲೆಯಲ್ಲಿ ಇವಾಗ ಬೇರೆ ಯಾವುದು ಬೇಕಾ, ನೀವು ಅವರ ಮುಖಾಂತರ ಹೋದ ಲೆಟರ್ ಕಳಿಸಿದ್ರು. ನಿಜವಾಗಿಯೂ ಅದು 1 ವರ್ಷ ಮೊದಲ ಕೆಲಸ ಜಾಸ್ತಿ ಬರ್ತಾ ಇತ್ತು. ಇವಾಗ ನೀವು ಬೆಂಚ್ ಮತ್ತು ಡೆಸ್ಕಿನ ಬಗ್ಗೆ ಹೇಳಿದ್ದೀರಿ. ನಾವು ಅದಕ್ಕೂ ಕೂಡ ಪ್ರಯತ್ನ ಪಡ್ತೇವೆ. ನಿಮಗೆ ಏನು ಬೇಕಂತ ನಮ್ಮ ಲೀಡರ್ ನಾವು ತಿಳಿಸಿ. ನನಗೆ ಖುಷಿ ಆಯಿತು. ಯಾಕೆಂದರೆ ನಾವು ಕೊಟ್ಟ ಆ ಸಣ್ಣ ಕಿರು ಕಾಣಿಕೆ ಕೂಡ ಸಾರ್ಥಕ ಆಗಿದೆ. ಶಾಲೆಗೆ ಯಾವುದು ನಿಮಗೆ ಅವಶ್ಯಕತೆ ಉಂಟು, ಪ್ರಾಜೆಕ್ಟ್ನ ಅವಶ್ಯಕತೆ ಉಂಟು ಅದಾಗಿದೆ, ಕಂಪ್ಯೂಟರ್ನ ಅವಶ್ಯಕತೆ ಉಂಟು ಅದಾಗಿದೆ, ಮತ್ತು ಪ್ರಿಂಟರ್ನ ಅವಶ್ಯಕತೆ ಉಂಟು ಅದಾಗಿದೆ. ಅವರು ಟೀಚರ್ ಹೇಳಿದರು, ಮುಖ್ಯೋಪಾಧ್ಯಾಯ, ಒಂದು ಪ್ರಿಂಟ್ ತೆಗೆಯಬೇಕಾದ್ರೆ ನಾವು ಬೋಳಿಯಾರಿಗೆ ಹೋಗಬೇಕು, ಬೋಳಿಯಾರಿಗೆ ವಿಷಯದಲ್ಲಿ ಹೋಗಬೇಕಾದ್ರೆ 50 ರೂಪಾಯಿ ಹಣ ಕೊಡಬೇಕು, ಪುನಃ ಬರಬೇಕಾದ್ರೆ 50 ರೂಪಾಯಿ ಕೊಡಬೇಕು. ಪ್ರಿಂಟರ್ ಯಾವುದು ನಾವು ಜೆರಾಕ್ಸ್ ತೆಗೆಯಬೇಕು ಅದಕ್ಕೂ ಹಣ ಕೊಡಬೇಕು. ಅದು ಕೂಡ ಅರ್ಜೆಂಟ್ ಆಗೋದಿಲ್ಲ. ಆದರೆ ಕ್ಷಣಾರ್ಧದಲ್ಲಿ ನಮ್ಮ ಶಾಲೆಯಲ್ಲಿ ಅದು ವ್ಯವಸ್ಥೆಗೆ ಅವಕಾಶ ಆಗಿದೆ ಅಂದರೆ ಅವರಿಗೆ ಅತ್ಯಂತ ಖುಷಿಯಾಗಿದೆ, ನಿಮಗೆ ಖುಷಿಯಾಗಿದೆ. ನಾವು ಇವತ್ತು ಬಂದು ನಿಮ್ಮ ಶಾಲೆಯಲ್ಲಿ ಕಾರ್ಯಕ್ರಮ ಇರಬೇಕಾದ್ರೆ ನಾವು ಮೊದಲೇ ಹೇಳ್ತಿದ್ದೇವೆ, ಒಂದು 10 ದಿವಸ ನಾವು ಬರ್ತೇವೆ, ನೀವು ಇಲ್ಲ ಏನು ಯಾರ ಹತ್ರ ಕೂಡ ಹೇಳದೆ ನಮ್ಮ ಈ ಬೂತಿನ ಅಧ್ಯಕ್ಷರು ಮತ್ತು ಆ ಲೀಡರ್ನ ಹತ್ರ ಹೇಳಿ ನಾವು ಒಂದು ಸಾರಿ ಬಂದು ನಾವು ಕೊಟ್ಟ CSR ಫಂಡ್ ಏನು ಮಾಡಿದ್ದೇವೆ, ಏನು ಆಗಿದೆ ಅಂತ ನೋಡುವ ಉದ್ದೇಶದಿಂದ ಇವತ್ತು ಎಲ್ಲ ಶಾಲೆಗೆ ಕೂಡ ನಾವು ಪ್ರವಾಸ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ನಮಗೆ ಅತ್ಯಂತ ಖುಷಿಯಾಯಿತು. ನಿಮಗೆ ಬಾಕಿ ಇರುವಂಥ ಮೂಲಭೂತ ಸೌಕರ್ಯದ ಯಾವುದುಂಟು ಅದಕ್ಕೂ ಕೂಡ ನಾನು 100ಕ್ಕೆ 100 ಪ್ರಯತ್ನ ಪಡ್ತೇನೆ. ಈ ಸಾರಿ ಎಲ್ಲದಿದೆ ಬರುವ ಸರಿಯಾದರೂ ಬೇರೆ ಯಾವುದಾದರೂ ಅನುದಾನದಲ್ಲಿ ನಿಮ್ಮ ಶಾಲೆಗೆ ನಮ್ಮ ಲೀಡರ್ ಅವರ ಮುಖಾಂತರವಾಗಿ ನಾವು ಏನಾದರೂ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿ ನಿಮ್ಮ ವಿಶೇಷವಾದ ಆ ಗೌರವಕ್ಕೆ ನಾನು ಚಿರಋಣಿಯಾಗಿ ಇನ್ನಷ್ಟು ಶಾಲೆ ಉತ್ತರೋತ್ತರ ಅಭಿವೃದ್ಧಿಯಾಗಲಿ, ಈ ಶಾಲೆಯ ಮಕ್ಕಳಿಗೆ ಇನ್ನಷ್ಟು ಸರ್ಕಾರದಿಂದ, ಜಿಲ್ಲಾ ಪಂಚಾಯತಿಂದ, ತಾಲೂಕು ಪಂಚಾಯತಿಂದ, ಪಂಚಾಯತ್ ಏನೆಲ್ಲ ಬರ್ತದೆ ಅದು ಬರುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ.
ಅಂತೂ ಶಾಲೆಯು ಬಹಳ ಸುಂದರವಾಗಿದೆ, ವ್ಯವಸ್ಥಿತವಾಗಿದೆ. ನರೇಂದ್ರ ಮೋದಿಜಿಯವರ ಸ್ವಚ್ಛ ಭಾರತ ಶ್ರೇಷ್ಠ ಭಾರತ ಅತ್ಯಂತ ಸ್ವಚ್ಛ ನೋಡುವಾಗ ಅತ್ಯಂತ ಖುಷಿಯಾಯಿತು. ನಿಮಗೆ ವಿಶೇಷವಾದ ಅಭಿನಂದನೆ ಮತ್ತು ಕೃತಜ್ಞತೆಯನ್ನು ಸಲ್ಲಿಸಿ. ಕೊಣಾಜೆ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ನವೀನ್ ಶೆಟ್ಟಿ, ಹಿರಿಯ ಬಿಜೆಪಿ ಮುಖಂಡರು ಭಾಸ್ಕರ್ ಶೆಟ್ಟಿ, ಬೂತ್ ಅಧ್ಯಕ್ಷರು ಸಂದೀಪ್ ಶೆಟ್ಟಿ, ಶಾಲಾ ಅಧ್ಯಾಪಕ ಬಳಗ, ಶಾಲಾಭಿವೃದ್ಧಿ ಸಮಿತಿ ಸದಸ್ಯರು ಈ ಪೊರ್ತು ಒಟ್ಟುಗೆ ಇದ್ದರು. ಶಾಲಾ ಶಿಕ್ಷಕಿ ಗಾಯತ್ರಿ ಭಟ್ ನಿರೂಪಣೆ ಮಲ್ತೇರು. ಕಿರಣ ಏವಿ ಸೊಲ್ಮೆ ಸಂದಾಯರು.